ಕದ್ರಿ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿ ಆಗಿರುವ ಇಬ್ಬರಿಗೆ ಸೀಮಂತ ಕಾರ್ಯಕ್ರಮ ನಿನ್ನೆ ರಾತ್ರಿ ಸಂಭ್ರಮದಿಂದ ಇಲ್ಲಿನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಜರುಗಿತು. ಪೊಲೀಸ್ ನಿರೀಕ್ಷಕ ಅನಂತ ಪದ್ಮನಾಭ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹೂವು, ಹಣ್ಣು, ಮಲ್ಲಿಗೆ ಹಾರ, ಗಾಜಿನ ಬಳೆ, ವಿವಿಧ ಬಗೆಯ ಸಿಹಿ ನೀಡಿ, ಸೀರೆ ನೀಡಿ, ಆರತಿ ಎತ್ತಿ ಇಬ್ಬರನ್ನು ತುಳುನಾಡಿನ ಸಂಪ್ರದಾಯದಂತೆ ಗೌರವಿಸಲಾಯಿತು. ಪೊಲೀಸ್ ಉಪನಿರೀಕ್ಷಕಿ ಅನಿತಾ ನಿಗಮ್ ಅವರ ಮೊದಲ ಹೆರಿಗೆಯ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಅನಿತಾ ಅವರ ಸೀಮಂತ ಕಾರ್ಯಕ್ರಮವನ್ನು ನಡೆಸಲಾಯಿತು. ನಿಟ್ಟೆ ಪ್ರಾಂಶುಪಾಲ ಲಯನ್ಸ್ ನವೀನ್ ಶೆಟ್ಟಿ ಉಪಸ್ಥಿತರಿದ್ದರು. ಈ ಹಿಂದೆ 3 ಸೀಮಂತ ಕಾರ್ಯಕ್ರಮವನ್ನು ಪೊಲೀಸ್ ಠಾಣೆಯಲ್ಲಿ ಮಾಡಲಾಗಿದ್ದು, ಇವೆರಡು ಸೇರಿ ಒಟ್ಟು 5 ಸೀಮಂತ ಕಾರ್ಯಕ್ರಮವನ್ನು ಠಾಣೆಯಲ್ಲಿ ಮಾಡಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪನಿರೀಕ್ಷಕ ಉಮೇಶ್ ಕುಮಾರ್, ಉಪನಿರೀಕ್ಷಕ ಜ್ಞಾನಶೇಖರ, ಉಪನಿರೀಕ್ಷಕಿ ರೋಷಮ್ಮ, ಪೊಲೀಸ್ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನಾವು ಇನ್ನೊಬ್ಬರನ್ನು ಪರಸ್ಪರ ಗೌರವಿಸಿಕೊಂಡು ಪ್ರೀತಿಸಿಕೊಂಡು ಇರುವಂತಹ ಒಂದು ಸುಸಂದರ್ಭ, ಒಳ್ಳೆಯ ಕ್ಷಣ. ಈ ಕ್ಷಣವನ್ನು ನಾವೆಲ್ಲರೂ ಸಂತೋಷದಿಂದ ಆನಂದಿಸುವ ಮತ್ತು ಮರೆಯದಂತೆ ನಮ್ಮ ನೆನಪಿನಲ್ಲಿ ಇಟ್ಕೊಳ್ಳುವ ಅಂತೇಳಿ ಹೇಳುತ್ತಾ, ಹೊಸದಾಗಿ ಮಗುವಿಗೆ ಜನ್ಮ ನೀಡುವಂತಹ ಮಹಿಳಾ ಸಿಬ್ಬಂದಿಗಳಿಗೆ ದೇವರು ಒಳ್ಳೆಯ ಆಯುಷ್ಯ, ಆರೋಗ್ಯ ಮತ್ತು ಅತ್ಯಂತ ಒಳ್ಳೆ ಬುದ್ಧಿ ಮತ್ತು ಯೋಗ್ಯತೆ ಇರುವಂತಹ ಮಗುವಿಗೆ ಅವರು ಜನ್ಮ ನೀಡಲಿ ಎನ್ನುವಂತಹ ಹಾರೈಕೆಯನ್ನು ಮಾಡುತ್ತಾರೆ. ಎಲ್ಲ ಹೆಣ್ಮಕ್ಳಿಗೆ ಒಂದು ಖುಷಿಯ ಕ್ಷಣ ಅಂತ ಹೇಳ್ಬೋದು. ಇದು ಮನೆಯಲ್ಲಿ ಮಾಡ್ತಾರೆ, ಆದರೆ ನಾವು ವರ್ಕ್ ಮಾಡುವಂತ ಪ್ಲೇಸ್ ಅಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಜೊತೆಗೆ ಅದು ಒಂದು ಫ್ಯಾಮಿಲಿ. ನಮ್ದು ಫಸ್ಟ್ ಫ್ಯಾಮಿಲಿ ಆದ್ರೆ ಸೆಕೆಂಡ್ ಫ್ಯಾಮಿಲಿ ಅಂದ್ರೆ ನಮ್ದು ಉದ್ಯೋಗ ಮಾಡುವಂತ ಸ್ಥಳ ಅಂತ ಹೇಳಿ ತಾಯ್ತನದ ಒಂದು ಸೀಮಂತ ಕಾರ್ಯಕ್ರಮ ಮಾಡಿಕೊಟ್ಟಂತಹ ನನ್ನ ಠಾಣೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ವಂದನೆ ಸಲ್ಲಿಸುತ್ತಾ